ವೆಲ್ಕಮ್ ಟು ಸಂಚಾರಿ ಸ್ಟುಡಿಯೋ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಇದ್ದೀವಿ. ನಿಮಗೆಲ್ಲ ಇಷ್ಟ ಆಗ್ಬೋದು. ತುಂಬ ಪ್ರೀತಿಯಿಂದ ನಮ್ಮ ವಿಡಿಯೋಸ್ನ ನೋಡಿದ್ದೀರಾ, ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ. 1 ವರ್ಷ ಮುಂಚೆ ಒಂದು ಸ್ಪೋರ್ಟ್ಸ್ ವಿಡಿಯೋ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ತಮ್ನಿನಲ್ಲಿ ಒಂದು ವರ್ಡ್ ಬರೆದಿದ್ದೆ. 1 ವಾರ ಬಿಟ್ಟು ಒಬ್ಬರು ಕಾಲ್ ಮಾಡಿ ಸರಿಯಾಗಿ ಹೋಗಿದ್ರು ನನಗೆ. ನೀನು ಈ ಥರ ಎಲ್ಲ ಹಾಕಿದ್ಯಾ ವಿಡಿಯೋ ಅಂತ ಸರಿಯಾಗಿ ಹೋಗಿದ್ರು. ಆ ಒಂದು ಮಾತು ಇವತ್ತಿನ ಈ ವಿಡಿಯೋಗೆ ಕಾರಣ ಆಯಿತು. ಏನು ಅಂತಂದರೆ, ಅವತ್ತು ನಾನು ಮಾಡಿದ್ದೆ ತಪ್ಪು. ಅದಕ್ಕೆ ತುಂಬ ಅವ್ರ ಕ್ಷಮೆ ಕೇಳಿದೆ. ಆ ವಿಡಿಯೋ ಅವ್ರು ಮಾತಾಡ್ತಾ ಇರುವಾಗಲೇ ನಾನು ತಮ್ಮನೆಲ್ಲ ಚೇಂಜ್ ಮಾಡಿದೆ. ಅವರು ಅಂದರು ನನಗೆ, ನೀವು ಈ ಥರ ವಿಡಿಯೋ ಮಾಡಿ ಹಣ ಮಾಡೋದಕ್ಕಿಂತ ಎಲ್ಲಾದರೂ ಭಿಕ್ಷೆ ಬೇಡ್ಬೋದಲ್ಲ ಅಂತಂದರು. ಆ ಮಾತು ಆವಾಗ ನನಗೆ ತುಂಬ ಬೇಜಾರಾಯಿತು. ಇನ್ನು ವಿಡಿಯೋ ಮಾಡೋದೇ ಬೇಡ, ಯೂಟ್ಯೂಬ್ ಚಾನಲೇ ಬಿಟ್ಬಿಡೋಣ ಅಂತ ಅನಿಸ್ತು ನನಗೆ. ಒಂದು ದಿನ ಆದಮೇಲೆ ನನಗೆ ಆಲೋಚನೆ ಬಂತು, ಅವರು ಹೇಳಿದ ಮಾತನ್ನೇ ನಾವು ಪಾಸಿಟಿವ್ ಆಗಿ ತೊಗೊಳ್ಳೋಣ ಅಂತ ಹೇಳಿ ಅವರ ಮಾತಿಗೆ ನಾನು ಬೆಲೆ ಕೊಟ್ಟು, ನಾನು ಭಿಕ್ಷೆ ಬೇಡಿ ಅದರಿಂದ ಹಣ ಮಾಡ್ಬೋದು ಅಂತ ಅವ್ರು ಹೇಳಿದರೆ, ಹೌದು ಕರೆಕ್ಟ್, ನಿಜ. ಇವತ್ತು ನಾನು ಭಿಕ್ಷೆ ಬೇಡಿ ನಾನು ಇಷ್ಟು ಹಣ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ಚಿಲ್ಲರೆನ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, 1 ರೂಪಾಯಿ 2 ರೂಪಾಯಿ. ಇಲ್ಲಿ ಇರುವಂಥ ಚಿಲ್ಲರೆ ಎಷ್ಟು ಅಂತಂದರೆ, ಇಲ್ಲಿ 1 ಲಕ್ಷ ರೂಪಾಯಿದ ಚಿಲ್ಲರೆ ಇದೆ. 1 ಲಕ್ಷ ರೂಪಾಯಿದ ಚಿಲ್ಲರೆ ನಾನು ಭಿಕ್ಷೆ ಬೇಡಿ ತಂದು ಮಾಡಿದ್ದೀನಿ. ಇವತ್ತು ನಾನು ಐಫೋನ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಇದೇ ಚಿಲ್ಲರೆ ಯೂಸ್ ಮಾಡ್ಕೊಂಡು. iPhone 14 Pro Max 512 GB. ನಾನು ಇವತ್ತು ಹೋಗ್ತಾ ಇರೋದು ನಮ್ಮ ಮೂಡಬಿದಿರೆಯ ಟೋಟಲ್ ಮೊಬೈಲ್ ಕೇರ್ ಅಲ್ಲಿನ ಮಾಲಕರಾದ ಚಂದ್ರ ಶೆಟ್ಟಿ. ಅವರು ಸ್ವಲ್ಪ ಡಿಸ್ಕೌಂಟಲ್ಲಿ ನನಗೆ ಮೊಬೈಲ್ ಕೊಡಿಸ್ತಾ ಇದ್ದಾರೆ. ಅಲ್ಲಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ನಾನು ಅಲ್ಲಿ ಇವತ್ತು ಚಿಲ್ಲರೆ ಕೊಟ್ಟು ನಾನು ಮೊಬೈಲ್ ಪರ್ಚೇಸ್ ಮಾಡ್ತಾಯಿದ್ದೀನಿ. 1 ಲಕ್ಷ ಕ್ಯಾಶ್ ಇದೆ ಮತ್ತು 60,000 ನಾನು ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ ಅನ್ನೋದನ್ನು ನೀವು ಕಣ್ಣಾರೆ ನೋಡಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ, ತುಂಬ ಮಜಾ ಇರುತ್ತೆ. ಕೊನೆಗೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹನುಮಾನ್ ಟೆಂಪಲು ಮೂಡಬಿದ್ರೆ, ಇದರ ಪಕ್ಕದಲ್ಲೇ ಇದೆ, ಅಪೋಸಿಟೇ ಇದೆ ಟೋಟಲ್ ಮೊಬೈಲ್ ಕೇರ್ ಅಂತ ಇದೇ ಅಂಗಡಿ. ಇಲ್ಲಿ ನೀವು ಬಂದರೆ ಎಲ್ಲ ಥರದ ಮೊಬೈಲ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಸಿಗ್ತದೆ. ಈಗ ಇದು ಓಪನ್ ಮಾಡ್ಬೋದಲ್ಲ? ಓಪನ್ ಮಾಡ್ಬೋದು ಸರ್, ನೀವು ಕನ್ಫರ್ಮ್ ಆಗಿ ಅಂದರೆ ಓಪನ್ ಮಾಡ್ಬೋದು, ತೊಂದರೆ ಇಲ್ಲ, ಮಾಡ್ಬೋದು. ಹೇಗೆ ಓಪನ್ ಮಾಡ್ಬೋದಲ್ಲ? ನಾವಂದರೆ ಮೊದಲೇ ಹೇಳಿದ್ದೀವಿ 60,000 ಟ್ರಾನ್ಸ್ಫರ್ ಮಾಡ್ತೀವಿ, ಮತ್ತು 1 ಲಕ್ಷ ನಾವು ಕ್ಯಾಶ್ ಮಾಡಿ. ಯಾಕಂದರೆ ಕಷ್ಟಪಟ್ಟು 1 ರೂಪಾಯಿ ಕಲೆಕ್ಟ್ ಮಾಡಿ ಗೊತ್ತಾಯ್ತು ನಾವು ಈಗ ಮೊಬೈಲ್ ತಗೊಳ್ತಾ ಇರೋದು. ಈಗ ಓಪನ್ ಮಾಡೋದಲ್ಲ? ತಳಿ 1 ಸೆಕೆಂಡ್. ಇದು ಮತ್ತೆ ಇದೆಲ್ಲ ಚೆಕ್ ಮಾಡುವ, ಲೈವ್ ಆಗಿ ನೋಡುವ, ಚೆಕ್ ಮಾಡುವ. 1 ಸೆಕೆಂಡ್ ಸರ್. ಫೋಟೋ ತಗೊಳ್ತೀರಾ? ಇಲ್ಲ, ನಾನು ವಿಡಿಯೋ ಮಾಡ್ಕೋತೀನಿ ಓಪನ್ ಮಾಡೋದು. ನೀವು ಕೂಡ ಓಪನ್ ಮಾಡಿ ವಿಡಿಯೋ ಮಾಡ್ತೀರಾ? ನಿಮಗೂ ಪ್ರೂಫ್ ಬೇಕಲ್ಲ? ಹೌದು ಸರ್. ಓಕೆ ಸರ್. ಒಂದು ನಿಧಾನ ಸರ್, ಸ್ವಲ್ಪ ನಿಧಾನ. ಆನ್ ಮಾಡಲಾ? ಅಲ್ಲ, ಎಲ್ಲಿ ಬರ್ದಿದೆ ಇದರಲ್ಲಿ? ಚಾರ್ಜರ್ ನೀವು ಸಪ್ರೇಟ್ ತಗೋಬೇಕು ಸರ್. ಅದೆಲ್ಲ ಅಲ್ಲ, ಇಷ್ಟು ಹಣ ಕೊಡ್ತಾ ಇದೀವಿ, ಒಂದು ಚಾರ್ಜರ್ ಫ್ರೀ ಕೊಡ್ಕೊಂಡು ಚಾರ್ಜರ್ ಕೊಡಲ್ಲ ಸರ್ ಎಲ್ಲೂ. ಅಂದ್ರೆ ಮುಂಚೆ 11 ತನಕ ಬರ್ತಿತ್ತು ಸರ್. ಈಗೇನಾಗಿದೆ, 11 ಇಂದ ಮುಂದಕ್ಕೆಲ್ಲ ಮಾಡಲು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. 11 ತನಕ ಇತ್ತು, ಈಗ ಬರ್ತಾರ 11 ಇಂದನೂ ಸ್ಟಾಪ್ ಆಗಿದೆ ಚಾರ್ಜರ್. ಬೇರೆ ಯಾವ್ದಕ್ಕಾದ್ರೂ ಈಗ ಒರಿಜಿನಲ್ ಡೂಪ್ಲಿಕೇಟ್ ಏನು ವ್ಯತ್ಯಾಸ? ಇದು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ಇದು. ಹೇಳಿದ್ ನಾನು ಸರ್, ಒರಿಜಿನಲ್ ಇದು, ಡೂಪ್ಲಿಕೇಟ್ ಅಲ್ಲ. ನಿಮಗೆ ಡೂಪ್ಲಿಕೇಟ್ ಬರುತ್ತೆ, ಅದಕ್ಕೆ ಏನು ವ್ಯತ್ಯಾಸ? ನಿಮಗೆ ಡೂಪ್ಲಿಕೇಟ್ ಬಂದ್ರೆ ಏನ್ ಮಾಡಿ ಗೊತ್ತಾ, ಯಾವಾಗಲೂ ಮೇನ್ ಇಂಪಾರ್ಟೆಂಟ್, ನೀವು ಮೊಬೈಲ್ ತಗೋಬೇಕಾದ್ರೆ IMEI ನಂಬರ್ ಚೆಕ್ ಮಾಡಿ ಸಾಕಷ್ಟೇ. ಚೆಕ್ ಮಾಡಿದ್ರೆ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನು ಅಂದ್ರೆ ಸರ್, ನಿಮಗೆ ಮೊಬೈಲ್ಗಳಲ್ಲಿ ಡೂಪ್ಲಿಕೇಟ್, ರಿಫಬ್ಲಿಷ್ಡ್, ಡೆಮೋ ಪೀಸ್ಗಳು ಆ ತರ ತುಂಬಾ ಬರುತ್ತೆ. A few moments later. ನೋಡಿ, 1 ಲಕ್ಷ ಕ್ಯಾಶ್ ಕೊಡ್ತಾ ಇದ್ದೀನಿ, 60,000 ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 60 ಅಲ್ಲ? ಓಹ್, 60 ಅಂದ್ರೆ 60 ರೂಪಾಯಿ ಆಗ್ತಾ ಇದ್ದೀನಿ. 60 ರೂಪಾಯಿ ಅಲ್ಲ, 60 ಅಂದ್ರೆ ಅದರಲ್ಲಿ ಎಕ್ಸ್ಟ್ರಾ ಒಂದು 3 0 ಉಂಟು. 6 ಲಕ್ಷ ಹೋಯ್ತು. 60,000 ಆಯಿತು. ಇನ್ನು 1 ಲಕ್ಷ ಕ್ಯಾಶ್.
ಬಂತಲ್ಲ. ಎಲ್ಲ ಓಕೆ ಸಾಕು, 1 ಲಕ್ಷ ಕ್ಯಾಶ್ ತೊಗೊಂಬರ್ತೀವಿ. ಸರ್ ಏನು ಕಾಲ್ ತಂದಿದ್ದೀರಾ? ಸರ್ 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 1 ಲಕ್ಷ ಕ್ಯಾಶ್ ಕಾಮಿಡಿ ಮಾಡಬೇಡಿ. ಕಾಮಿಡಿ ಅಲ್ಲ ಸರ್, ನಾವು ಆಗಲೇ ಹೇಳಿದೆ, ನಾನು 1 ರೂಪಾಯಿನೂ ಕಷ್ಟಪಟ್ಟು ನಾವು ಕಷ್ಟಪಟ್ಟು ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ ಅಂತ. ಯೂಟ್ಯೂಬ್ ಬಂದಾಗಲೇ ನೀವು ಏನೋ ಈ ಥರ ಕಾಮಿಡಿ ಮಾಡೇ ಮಾಡ್ತೀರಾ ಅಂತ. ಇಲ್ಲ ಕಾಮಿಡಿ ಅಲ್ಲ, ಸೀರಿಯಸ್ ನಮ್ಮ ಹತ್ರ ಇರೋದೇ ಅಷ್ಟೇ. ಆ ಥರ ಏನಿಲ್ಲ, ಮುಂಚೆನೆ ಅದಕ್ಕೆ ಅಂತಾನೆ 2 ದಿನ ಟೈಮ್ ತೊಗೊಂಡಿರ್ತೀರಾ ಅನ್ಸುತ್ತೆ. ಹೋಗಿ 1 ಲಕ್ಷದ್ದು ಎಲ್ಲ ಕಾಯಿನ್ ಇದೆ. ಇಲ್ಲ ಬಿಡಿ ಸರ್, ನಿಮ್ಮ ಮೇಲೆ ನಂಬಿಕೆ ಇದೆ, ಎಲ್ಲಿಗೆ ಹೋಗ್ತೀರಾ? ನಂಬಿಕೆ ಇದೆಯಾ ನಿಮ್ಮ ಮೇಲೆ? ಸರಿ ಓಕೆ ಬಿಡಿ. ಅಂದರೆ ನಿಮಗೆ ಕಷ್ಟ ಆಗಬಾರ್ದು ಅಂತ ನಾವು ಸ್ವಲ್ಪ 1 ರೂಪಾಯಿ 5 ರೂಪಾಯಿ ಎಲ್ಲ ಮಿಕ್ಸ್ ಆಗಿದೆ, ಸ್ವಲ್ಪ ಮಿಕ್ಸ್ ಆಗಿದೆ. ಹಾಂ, ಸ್ವಲ್ಪ ಮಿಕ್ಸಪ್ ಆಗಿದೆ. ಆದರೆ ಅವ್ರು ಫೋನ್ ಮಾಡ್ಬೋದಾರಲ್ಲ. ಹಾಂ, ಈಗ ಇಲ್ಲಿ ಕೌಂಟ್ ಮಾಡೋದು ಬೇಡವಾ? ನಮ್ಮ ಹತ್ರ ಇರೋದಿದೆ, ಕ್ಯಾಶ್ ಬೇರೆ ಇಲ್ಲ. ಅಲ್ಲ, ಓಪನ್ ಮಾಡಿ ಆಗಿದೆ, ತೊಗೊಂಡಾಗಿದೆ, ತೊಗೊಳ್ಳೇಬೇಕು ಅವರು. ನಮ್ಮ ಹತ್ರ ಇರೋದೇ ಇದೆ. ಪರವಾಗಿಲ್ಲ, ತೊಂದರೆ ಇಲ್ಲ ಸರ್. ತೊಗೊಂಡು ಹೋಗ್ತೀರಾ? ಹಾಂ ತೊಗೊಂಡು ಹೋಗೋಣ ಸರ್. ಎಲ್ಲನೂ ಒಂದು ಚೀಲಕ್ಕೆ ಹಾಕ್ತೀರಿ ಅಷ್ಟೇ. ನೀವು ಬಸ್ಸಲ್ಲಿ ಬಂದದ? ಹಾಂ ಬಸ್ಸಲ್ಲಿ ತೊಗೊಂಡು ಹೋಗ್ತೀರಾ ಹಿಂಗೆ? ಹೇಗೆ ಹೋಗ್ತೀವಿ ಸರ್. ಈಗ ಎಷ್ಟಿದೆ ಮಾಮೂಲಿ ಬ್ಯಾಂಕಲ್ಲಿ ಹೋಗ್ಬಿಟ್ರೆ ಅವ್ರು ಚೇಂಜ್ ಮಾಡಿಸ್ಕೊತಾರಲ್ಲ. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಡಿಮೆ ಆದರೆ ಆಮೇಲೆ ಕಾಲ್ ಮಾಡೋದು ಸರ್ ಅಷ್ಟೇ. ಅದ್ರ ಆಮೇಲೆ ಕಡಿಮೆ ಇದ್ರೆ ನಮ್ಮ ಹತ್ರ ಕೇಳಬಾರ್ದು, ಜಾಸ್ತಿ ಇದ್ರೂ ನಾವು ಕೇಳಲ್ಲ. ಇರಲಿ ಇರಲಿ, ತೊಂದರೆ ಇಲ್ಲ ಸರ್. ಹಾಂ, ಎಲ್ಲ ತೊಗೊಂಡು ಹೋಗ್ತೀರಾ ತಾನೆ? ಈಗ ಲೆಕ್ಕ ಮಾಡುವಣ. ಇಲ್ಲ ಸರ್ ಪರವಾಗಿಲ್ಲ, ಲೆಕ್ಕ ಮಾಡಿ ತೊಗೊಂಡು ಹೋಗೋದು ಬೆಸ್ಟು. ಪರವಾಗಿಲ್ಲ. ಅದು ನಾಳೆ ಎಷ್ಟು ಕಾಯಿನ್ ಹಿಡ್ಕೊಂಡು ಬ್ಯಾಂಗ್ಳೂರಿಗೆ ಹೇಗೆ ಹೋಗ್ತೀರಾ? ಇಲ್ಲ ಪರವಾಗಿಲ್ಲ ಸರ್. ಸರ್ ಅವ್ರ ಕಡೆಯಿಂದ ಖುಷಿಯಿಂದ ತಗೋತಾ ಇದಾರಲ್ಲ, ಇಷ್ಟೊಂದೆಲ್ಲ ಕೂಡಿಟ್ಟು ಅದು ಖುಷಿ ಅಲ್ವಾ ಸರ್? ಅದಕ್ಕೇನು ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ನಾವು ಕಷ್ಟಪಟ್ಟು ಮೊಬೈಲ್ ತಗೊಳ್ಳಕ್ಕೆ ಆಪಲ್ ಮೊಬೈಲ್ ತಗೊಳ್ತಾ ಇದೀವಿ, ಅವರು ಅಷ್ಟೇ ಸ್ವಲ್ಪ ಕಷ್ಟಪಡ್ತಾರೆ, ಕೊಟ್ಟವರು ಸ್ವಲ್ಪ ಕಷ್ಟಪಡ್ಲಿ ಅಂತ. ರೆಡಿ ಇದ್ದೀರಾ? ಏನು ಮಾತಿಲ್ಲ ಆಮೇಲೆ. ಸರಿ, ಬ್ಯಾಂಕ್ ಕೊಟ್ರೆ ಇದು ದುಡ್ಡೇ ಅಲ್ವಾ ಸರ್? ಅದ ಹೌದೇ, ನಾವು ಲೀಗಲ್ ಫಸ್ಟ್ ಟೈಮ್ ಇದೊಂದು ಯಾರು ಕೂಡ ಬಿಡ್ಲಿಲ್ಲ. ಕಡಿಮೆ ಏನಾದಿದ್ರೆ ಮತ್ತೆ ನನ್ನ ಹತ್ರ ಕೇಳಬಾರ್ದು, ನಾನು ಮೊದಲೇ ಹೇಳ್ತೀನಿ. ಜಾಸ್ತಿ ಅಂತೂ ಇರ್ಲಿಕ್ಕಿಲ್ಲ. ಇಲ್ಲ ಜಾಸ್ತಿ ಅಂತೂ ಖಂಡಿತ ಇಲ್ಲ, ಕಡಿಮೆ ಇರ್ಬೋದು. ಅವನಿಗೆ ಗೊತ್ತಿರ್ಬೋದು ಎಷ್ಟು ಇದೆ ಅಂತ, ಇಲ್ಲದ್ರೆ ಅವ್ನು ಕೊಡ್ಲಿಕ್ಕಿಲ್ಲ. ಜಾಸ್ತಿ ಯಾರಾದ್ರೂ ಕೊಡ್ತಾರ? ಕಡಿಮೆ ಆದ್ರೂ ಕೊಡ್ಬೋದು. ಸರಿ, ತಗೊಂಡೋಗಿ ಒಂದಕ್ಕೆ ಹಾಕಿಬಿಡಿ. ಎಲ್ಲ ಒಂದಕ್ಕೆ ಹೀಗೆ ಇರಲಿ. ತಗೊಂಡು ಹೋಗ್ತಾ ಇದ್ದಾರೆ. ಫುಲ್ ಕಾಯಿನ್ 1 ಲಕ್ಷ ಫುಲ್ ಕ್ಯಾಶ್. ಯಾರೂ ತಗೊಂಡಿಲ್ಲ, ಯಾವನ್ನೂ ತಗೊಂಡಿಲ್ಲ, ಇವರು ತಗೊಂಡು ಹೋಗ್ತಾ ಇದ್ದಾರೆ. ಎತ್ಕೋಬೋದ ನೋಡಿ ಸರ್ ಒಮ್ಮೆ? ಆಟೋದಲ್ಲಿ ಹೋಗ್ಬೇಕು ಸರ್ ಅಷ್ಟೇ. ಬೆಂಗಳೂರು ಇಲ್ಲ ಬಸ್ಸಿಗೆ ಹೋಗಿ ಇಟ್ಕೊಳ್ಳೋದು ಅಷ್ಟೇ. ತುಂಬ ವೆಯ್ಟ್ ಇದೆ ಸರ್, ನಿಮ್ಮ ಸಂಪಾದನೆ ತುಂಬ ವೆಯ್ಟ್ ಇದೆ. ಒಂದು ದಾರ ಕಟ್ಬಿಡಿ ಸರ್. ಇಲ್ಲ ಇನ್ನೊಂದು ಚೀಲ ಇದೆ. ಆಯಿತು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹೋಗೋ, ಗಾಡಿಯಲ್ಲಿಡುವ. ಏನೂ ಆಗಲ್ಲ. ಅವ್ರು ಎತ್ತಿ ನೋಡ್ಲಿ ಒಮ್ಮೆ, ಎಷ್ಟು ಭಾರ ಇದೆ ಒಮ್ಮೆ ಎತ್ತಿ ನೋಡಿ. ಅಲ್ಲಿಂದ ಮತ್ತೆ ನೀವೇ ಹಾಕ್ಬೇಕು ತಾನೆ. ಚಿಲ್ಲರ್ ಐಫೋನ್. ಆಯ್ತು ಹಾಂ ಹೋಗಿ ಬರ್ರಿ ಅಣ್ಣ. ಆಯಿತು ಸರ್, ಥ್ಯಾಂಕ್ ಯು. ಆಯಿತು. ಬಸ್ ಸ್ಟ್ಯಾಂಡ್ ಬಿಡ್ಲಿ. ಪೋಡು ಆ್ಯಕ್ಚುಲಿ ನಮ್ಮ ಹತ್ರ ಕ್ಯಾಶ್ ಇದೆ, ಆದರೂ ಕೂಡ ಒಂದು ಫ್ರ್ಯಾಂಕ್ ಮಾಡೋಣ ಅಂತ ಹೋದ್ವಿ. ಮಂಗಳೂರಿನವ್ರ ಮೇಲೆ ತುಂಬ ವಿಶ್ವಾಸ ಅವ್ರಿಗೆ. ಅವರು ಏನು ಮಾತಾಡಿಲ್ಲ, ಕಾಯಿನ್ ಕೊಡಿ ಅಂತ ತೊಗೊಂಡೋದ್ರು. ಅದರಲ್ಲಿ ಸ್ವಲ್ಪ ಕಡಿಮೆ ಇದೆ ಕಾಯಿನ್, ಆದರೆ ಕೂಡ ಅವ್ರನ್ನ ಮನಸ್ಸು ಬರಲಿಲ್ಲ ಕಳ್ಸೋಕ್ಕೆ. ನಾವು ವಾಪಸ್ ಕರೆಸ್ತಾ ಇದ್ದೀವಿ, ಏನಾಗುತ್ತೆ ನೋಡೋಣ ಬನ್ನಿ. ಪಡಿವಾಲ್ ಹೋಟೆಲ್, ನೀವು ಪಡಿವಾಲತ್ತು ಮಿತ್ತದ ಹೋಟೆಲ್ ಉನ್ನದು ಎಡೆಗೆ ಬರ್ರೆ ಮಲ್ಲಿ. ಹಾಂ ಮಿತ್ತದ ಹೋಟೆಲ್
ಅವು ಚಿಲ್ಲರ್ ಇಡೆ ಬರೋದು ಚಿಲ್ಲರೆ ಸೀದಾ ಪತ್ತೊಂದು ಇಡೀಗೆ ಬಲ್ಲೆ ಶಾಪಿಗೆ ಬಲ್ಲೆ ಅರೆ ನಾವು ಬುಡ್ದು ಬರ್ರೆ ಅವನು ಅಲ್ಲಿ ಬಿಟ್ಟು ಬರಲಿಕ್ಕೆ ಹಲೋ ಈ ರೀತಿ ರಿಕ್ಷಾ ತಿರ್ಗದು ಬಲ್ಲೆ ಇಡೀಗೆ ಅಂಗಡಿಗೆ ಬಾಡಿಗೆ ಕೊರ್ಕ ಮಾಡಿ ಒಟ್ಟಿಗೆ ಬಲ್ಲೆ 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 ನಾವು ಫ್ರ್ಯಾಂಕ್ ಮಾಡ್ಲಿಕ್ಕೆ ಹೋಗಿ ನಮ್ಮನ್ನೇ ಫ್ರ್ಯಾಂಕ್ ಮಾಡಿದ್ರಲ್ಲ ಅವರು ಸೀದಾ ತಗೊಂಡು ಹೋಗಿದ್ದೆಲ್ಲ ನಮ್ಮ ಮಂಗಳೂರಿನವ್ರ ಮೇಲೆ ಅಷ್ಟು ನಂಬಿಕೆ ಅವರಿಗೆ ವಿಶ್ವಾಸ ಅಷ್ಟಿದೆ. A few moments later. ಅಲ್ಲ ನೀವು ಅಷ್ಟು ಕಾಯಿನ್ ತಗೊಂಡು ಸೀದಾ ಹೋಗಿದ್ದೆ ಅಲ್ಲ? ಇಲ್ಲ ಸರ್, ಅದರಲ್ಲಿ ಏನಿದೆ, ಹಾಂ ನಾನು ಬಸ್ಸಿಗೆ ಲೇಟ್ ಆಗ್ತಾ ಅದರಲ್ಲಿ ಬರೀ 12,000 ರೂಪಾಯಿ ಕಾಯಿನ್ ಇರೋದು. ಬಾಕಿ ಅಮೌಂಟ್ ಬೇಡವಾ ನಿಮಗೆ? ನಾನು ನೋಡಿಲ್ಲ ಸರ್, ನಾನು ಕೌಂಟ್ ಮಾಡಿಲ್ಲ. ಬನ್ನಿ ಇಲ್ಲಿ, ಕೌಂಟ್ ಮಾಡ್ಕೊಳ್ಳೋಣ. ಬನ್ನಿ ಇಲ್ಲಿ, ಸುಮ್ಮನೆ ಫ್ರ್ಯಾಂಕ್ ಮಾಡೋಣ ಅಂತ ಮಾಡಿದ್ದು. ಬನ್ನಿ ಇಲ್ಲಿ. ಅಮ್ಮಪ್ಪ, 12,000 ರೂಪಾಯಿಗೆ ಇಷ್ಟೊಂದು ರೇಟ್ ಇದೆಯಲ್ಲ ಸರ್? ಎಷ್ಟು ಭಾರ ಇದೆ? ಇನ್ನು 1 ಲಕ್ಷದ ಎಷ್ಟು ಇರ್ಬೋದು? ಚಂದ್ರಪ್ಪ ಉಂಟಾವು ಬನ್ನಿ. ಅರೆ ಬಾಡಿಗೆ ಬಡಿ ಬರ್ತೀವಿ ನಮ್ಮನೆ ಅಲ್ಲ, ಬರೀ 12,000 ರೂಪಾಯಿ ಚಿಲ್ಲರೆ ತಗೊಂಡು ಸೀದಾ ಹೋಗ್ತಾನೆ ಇದ್ದೀನಾರ? ಅಲ್ಲ ಸರ್, 1 ಲಕ್ಷಕ್ಕಿಂತ ವೆಯ್ಟ್ ಇದೆ ಸರ್, ಇನ್ನೂ ಜಾಸ್ತಿ ಇದೆ ಅನ್ಕೊಂಡಿದ್ದೆ ನಾನು. ಹೌದಾ? ಅಷ್ಟೇನಾ? ಯಾರ ಹತ್ರ ಅದು ಈ ಥರ ಮಾಡಿದ್ರೆ ಇನ್ನು ಲೆಕ್ಕ ಮಾಡಿ ಆಯ್ತಾ? ಇಲ್ಲ ಸರ್, ಅದರಲ್ಲೇ ಏನಿಲ್ಲ. ಅಲ್ಲ, ನೀವೆಲ್ಲೇ ಹೋದ್ರು ಇವ್ರು ಇಲ್ಲೇ ಇರ್ತಾರ ಸರ್, ಅಂಗಡಿ ಅಂತ ಕ್ಲೋಸ್ ಮಾಡ್ಕೊಂಡು ಓಡೋಗಲ್ಲ. ಅದೌದು, ನಿಮಗೆ ಅಂತ ಕೊಟ್ಟಿಲ್ಲ, ನಾನು ಯಾಕಂದ್ರೆ ಅವರು ಪರಿಚಯಸ್ಥರು. ಮತ್ತೆ ಅವ್ರು 80,000 ಅವ್ರು ಕೊಡ್ತಾರಾ? 88,000 ಅದರಲ್ಲಿ ಇರೋದು 12,000 ರಾತ್ರಿ ನಾವು ಫೋನ್ ಮಾಡಿದೆ. ಅಲ್ಲ ಸರ್, ಅಷ್ಟೊಂದು ವೆಯ್ಟ್ ಇದೆ ಅಂದ್ರೆ ಬರೀ 12,000 ಅಂತ ಯಾರು ಸರ್ ನಂಬಕ್ಕಾಗುತ್ತೆ ಸರ್? ಅಲ್ಲ, ಇವರಿಗೆ ಡೌಟ್ ಬಂದಿದೆ ಅಷ್ಟಿರ್ಬೋದು ಅಂತ. ಅದ್ರಲ್ಲಿ ಎಷ್ಟು 1 ಲಕ್ಷ ಉಂಟು ಅದರಲ್ಲಿ ಚಿಲ್ಲರೆ? ನನ್ನ ಹತ್ರ ಕೇಳಿದ್ರು ಎಷ್ಟಿದೆ ಅಂತ. 1 ಲಕ್ಷ ಇದೆ ಅಂತ ಹೇಳಿದೆ. ಕರೆಕ್ಟಾಗಿ ಅಲ್ಲಿ 2 ಬಸ್ ನಿಂತಿತ್ತು. ಈಗ ನೀವು 5 ನಿಮಿಷ ಫೋನ್ ಮಾಡಿ ಲೇಟ್ ಆಗಿರೋ ಬಸ್ ಹತ್ತಿರ. ಈಗ ಬೇರೆ ಕಡೆ ಕಾಯಿನೇ ತಗೊಳ್ಳಲ್ಲ ಸರ್, ಕಾಯಿಲೆ ತಗೊಳ್ಳಲ್ಲ. ಬಟ್ ನೀವು ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಏನು ಕೌಂಟ್ ಮಾಡಲಿಲ್ಲ ಅಷ್ಟೇ. ಸರಿ, ಕಾಯಿನ್ ನಾವು ವಾಪಸ್ ತಗೊಂಡಿದ್ದೀವಿ, ಇವರಿಗೆ ಕ್ಯಾಶ್ ಕೊಡ್ತಾ ಇದ್ದೀವಿ. ಕ್ಯಾಶ್ ಕೊಡುವ. ಈಗ ಬೇರೆ ಕಡೆ ಆದ್ರೆ ನೀವು ತಗೊಂಡು ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ, ಮಂಗಳೂರಿನವ್ರ ಮೇಲೆ ಅಷ್ಟು ನಂಬಿಕೆ ಇದೆ ನಿಮಗೆ? ಗ್ಯಾರಂಟಿ ಇಲ್ಲ ಅಂದ್ರೆ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಕಾಯಿನೇ ತಗೊಳ್ಳಲ್ಲ ಸರ್, ಕಾಯಿಲೆ ತಗೊಳ್ಳಲ್ಲ. ಬಟ್ ನೀವು ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಏನು ಕೌಂಟ್ ಮಾಡಲಿಲ್ಲ. 50 ಇದೆ ಇದರಲ್ಲಿ, ಅದೆಲ್ಲ 50 ಇದೆ. ಇದಾದ್ರೆ ಕೌಂಟ್ ಮಾಡ್ತೀರಾ? ಮಾಡಿ. ಒಂದು ಐಟೆ ಮಾಡಲ ಕೌಂಟ್. A few moments later. ಆಯಿತು, ಊಟ ಮಾಡ್ಕೊಂಡು ಹೋಗೋಣ. ಸರಿ, ನಾವು ಊಟ ಮಾಡ್ತೀವಿ, ಆಮೇಲೆ ಅವ್ರನ್ನ ಕಳಿಸ್ಕೊಡ್ತೀವಿ. iPhone 14 Pro Max 512 GB ತೊಗೊಂಡಿದ್ದೀನಿ. ಮೊಬೈಲ್ ಎಲ್ಲಿದೆಪ್ಪ? ಇಲ್ಲಿದೆ ಮೊಬೈಲ್.